ಮಂಗಳೂರಿನ ಕೊಡಿಯಲ್ಬೈಲ್ನ ಸಂತ ಅಲೋಷಿಯಸ್ ಹಿರಿಯ ಪ್ರಾಥಮಿಕ ಶಾಲೆಯ ವತಿಯಿಂದ ವಿಜ್ಞಾನ ವಸ್ತು ಪ್ರದರ್ಶನವು ಶಾಲಾ ಸಭಾಂಗಣದಲ್ಲಿ ನಡೆಯಿತು. ವಿದ್ಯಾರ್ಥಿಗಳಿಂದ ವಿವಿಧ ಬಗೆಯ ವಿಜ್ಞಾನ ಮಾದರಿಗಳು ಗಮನ ಸೆಳೆದವು. ವಿದ್ಯಾರ್ಥಿಗಳ ವೈಜ್ಞಾನಿಕ ಪ್ರತಿಭೆಗೊಂದು ವೇದಿಕೆ ಒದಗಿಸುವ ನಿಟ್ಟಿನಲ್ಲಿ ಕೊಡಿಯಲ್ಬೈಲ್ನ ಸಂತ ಅಲೋಷಿಯಸ್ ಹಿರಿಯ ಪ್ರಾಥಮಿಕ ಶಾಲೆಯ ವತಿಯಿಂದ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು. 1 ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾಡೆಲ್ ಪ್ರದರ್ಶನ ಹಾಗೂ 6ನೇ ತರಗತಿಯಿಂದ 7ನೇ ತರಗತಿ ತನಕ ವರ್ಕಿಂಗ್ ಮಾಡೆಲ್ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಂದ ಮೂಡಿಬಂದ ವಿವಿಧ ವಿಜ್ಞಾನ ಮಾದರಿಗಳು ಎಲ್ಲರ ಗಮನ ಸೆಳೆದವು. ವಿದ್ಯಾರ್ಥಿಗಳು ಪರಿಸರ ನೈರ್ಮಲ್ಯ, ವಾಯುಮಾಲಿನ್ಯ ಹಾಗೂ ಇನ್ನಿತರ ವಿಜ್ಞಾನ ಮಾದರಿ ಪ್ರದರ್ಶನಗಳು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಇನ್ನು ವಿಜ್ಞಾನ ಮಾದರಿ ಪ್ರದರ್ಶನವನ್ನ ಶಾಲಾ ಶಿಕ್ಷಕ ರಕ್ಷಕ ಸಂಘದ ಉಪಾಧ್ಯಕ್ಷ ಕೆ ಅರವಿಂದ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಚಾಲನೆಯನ್ನ ನೀಡಿದ್ರು. ವಿದ್ಯಾರ್ಥಿಗಳಿಂದ ಮೂಡಿ ಬಂದಿರುವ ವಿಜ್ಞಾನ ಪ್ರದರ್ಶನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಅದ್ಭುತವಾದ ಒಂದು ಕಲಾಕೃತಿಗಳನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಒಂದು ಮಕ್ಕಳದ್ದು ಒಂದು ರಿಯಲ್ ಟ್ಯಾಲೆಂಟ್ ಒಂದು ಹೊರಗೆ ಬಂದಿದೆ ಅಂತ ಅನಿಸ್ತಿದೆ. ಹೇಗೆ ಅನಿಸುತ್ತೆ ಸರ್ ಪ್ರೋಗ್ರಾಮ್? ತುಂಬ ಚೆನ್ನಾಗಿದೆ. ಬಹಳ ಅದ್ಭುತವಾಗಿ ಚೆನ್ನಾಗಿ ಮಾಡಿದೆ. ಈ ಸಂದರ್ಭ ಶಾಲಾ ಸಂಚಾಲಕರಾದ ವಂದನೀಯ ಫಾದರ್ ಜೆರಾಲ್ಡ್ ಪುಟಾರ್ಡೋ ಅವರು ಮಾತನಾಡಿ, ವಿದ್ಯಾರ್ಥಿಗಳಲ್ಲಿರುವ ವೈಜ್ಞಾನಿಕ ರೀತಿಯ ಪ್ರತಿಭೆಗಳನ್ನು ತೋರ್ಪಡಿಸಲು ಇದೊಂದು ಸೂಕ್ತ ವೇದಿಕೆಯಾಗಿದೆ. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗಳನ್ನು ಶಿಕ್ಷಕರು ಗುರುತಿಸಿ ವಿದ್ಯಾರ್ಥಿಗಳ ಉತ್ಸಾಹವನ್ನ ಇನ್ನಷ್ಟು ಹೆಚ್ಚಿಸಿದ್ದಾರೆ ಎಂದು ಹೇಳಿದರು. ಆಯೋಜಿಸಿದ್ದಾರೆ. ಈ ವಸ್ತು ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಅವರಲ್ಲಿರುವಂಥ ವೈಜ್ಞಾನಿಕ ರೀತಿಯ ಪ್ರತಿಭೆಗಳನ್ನು ಅವರು ನಮಗೆ ಉತ್ತಮ ರೀತಿಯಲ್ಲಿ ವಿದ್ಯಾರ್ಥಿಗಳಿಂದ ಮೂಡಿಬಂದಿರುವ ವಿಜ್ಞಾನ ಮಾದರಿ ಪ್ರದರ್ಶನಕ್ಕೆ ವಿದ್ಯಾರ್ಥಿಗಳ ಪೋಷಕರು ಕೂಡ ಸಂತಸ ವ್ಯಕ್ತಪಡಿಸಿದರು. ಸಂತ ಅಲೋಷಿಯಸ್ ಹೈಯರ್ ಪ್ರೈಮರಿ ಸ್ಕೂಲ್ನಲ್ಲಿ ನಡೆಯುವಂಥ ಈ ವಿಜ್ಞಾನ ಮೇಳದಲ್ಲಿ ಬಂದು ಪಾಲ್ಗೊಳ್ಳುವುದಕ್ಕೆ ತುಂಬ ಖುಷಿಯಾಯಿತು. ಮಕ್ಕಳ ಚಾತುರ್ಯ, ಕೌಶಲ, ವಿಜ್ಞಾನದ ವಿಷಯದಲ್ಲಿ ಎಷ್ಟರ ಮಟ್ಟಿಗೆ ಉಂಟಂತ ಈ ಒಂದು ಪ್ರದರ್ಶನ ಇಲ್ಲಿ ನಿದರ್ಶನವಾಗಿದೆ. ಹೀಗೆ ಇದನ್ನೆಲ್ಲ ನೋಡಿ ನಮಗೆ ಬಹಳ ಖುಷಿಯಾಯಿತು. ಶಾಲಾ ಶಿಕ್ಷಕಿ ಫಿಲೋಮಿನಾ ಲೂವಿಸ್ ಸೇರಿದಂತೆ ಶಿಕ್ಷಕರು ಈ ವೇಳೆ ಭಾಗಿಯಾಗಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.